ದಿನಾಂಕ 30/12/2024 ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ನಾವು ಕಬಕ್ಕ ಜಂಕ್ಷನ್ನಿಂದ ಕಾಲ್ನಡಿಗೆ ಜಾಥಾದ ಮೂಲಕ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಮನವಿಯನ್ನು ಸಲ್ಲಿಸಲಿದ್ದೇವೆ. ಮನವಿಯ ವಿಚಾರ ಏನಂತ ಹೇಳಿದರೆ, ವಿಟ್ಲದಲ್ಲಿ 2020ರಲ್ಲಿ ಸರ್ವೆ ನಂಬರ್ 477/4B2ರಲ್ಲಿ 17 ಸೆನ್ಸ್ ವಿಸ್ತೀರ್ಣ ಅಂಬೇಡ್ಕರ್ ಭವನಕ್ಕೆ ಜಮೀನು ಮಂಜೂರಾಗಿದೆ. ಸಾಧಾರಣ 4 ವರ್ಷ ಆಗ್ತಾ ಬಂತು. ಹಾಗೆ ಪುತ್ತೂರು ಉಪ್ಪಿನಂಗಡಿ ಹೋಬಳಿ ಬಜತ್ತೂರು ಸರ್ವೆ ನಂಬರ್ 253/1B2ರಲ್ಲಿ 6 ಎಕರೆ 20 ಸೆನ್ಸು ಜಾಗ ಅಂಬೇಡ್ಕರ್ ವಸತಿ ಶಾಲೆಗೆ ಮಂಜೂರಾಗಿದೆ. ಪುತ್ತೂರಲ್ಲಿ ಕೂಡ ಅಂಬೇಡ್ಕರ್ ಭವನಕ್ಕೆ ಜಾಗ ಮಂಜೂರಾಗಿದೆ. ಈ ಬಗ್ಗೆ ನಮಗೆ ಹಲವಾರು ಸಮಯಗಳಿಂದ ನಾವು ಸರ್ಕಾರದಿಂದ ಹೆಚ್ಚುವರಿ ಒಂದು ಅನುದಾನವನ್ನು ಕೊಟ್ಟು ಅಂಬೇಡ್ಕರ್ ಭವನವನ್ನು ಕೂಡಲೇ ನಿರ್ಮಾಣ ಮಾಡಬೇಕೆನ್ನುವ ಮನವಿಯನ್ನು ನಾವು ಬಿಜೆಪಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕೂಡ ವಿಟ್ಲದಿಂದ ಕಾಲ್ನಡಿಗೆ ಜಾಥಾ ಮಾಡಿಕೊಂಡು ಬಂದು ನಾವು ಸನ್ಮಾನ್ಯ ಮಠಂದೂರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಯಾವುದು 21-22ರಲ್ಲಿ ನಾವು ಜಾಥಾ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಕೂಡ ಅವರು ನಮಗೆ ಹೆಚ್ಚಿನ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆ ನಂತರ ಭರವಸೆ ಈಡೇರಿಲ್ಲ ಅಂತೇಳಿ ನಾವು ಅವರ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಮ್ಮ ಸಂಘದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಕೂಡ ಮಠಂದೂರ್ ಅವರು ನಮಗೆ ಭರವಸೆ ಕೊಟ್ಟರು. ಮತ್ತೆ ಚುನಾವಣೆ ಬಂತು. ಚುನಾವಣೆ ಬಂದಾಗ ಮಠಂದೂರ್ ಅವರು ಸೋತು ಅಶೋಕ್ ಕುಮಾರ್ ರೈ ಅವರು ಶಾಸಕರಾದರು. ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ರೈ ಅವರು ಶಾಸಕರಾದ ಸಂದರ್ಭದಲ್ಲಿ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಕೊಟ್ಟ ಸಂದರ್ಭದಲ್ಲಿ ಅವರು ನಮ್ಮನ್ನು ಖುದ್ದಾಗಿ ನಮ್ಮ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾದ ಮಹದೇವಪ್ಪರನ್ನು ಭೇಟಿ ಮಾಡಿಸಿ ಹೆಚ್ಚುವರಿ ಅನುದಾನಕ್ಕೆ ಮನವಿ ಮಾಡಿದಾಗ ಆ ಒಂದು ಸಚಿವರು 1 ಕೋಟಿ ರೂಪಾಯಿ ತುರ್ತಾಗಿ ಮಂಜೂರು ಮಾಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದರು. ಭರವಸೆ ಕೊಟ್ಟು ಸುಮಾರು 1 ವರ್ಷ ಕೂಡ ಆಗ್ತಾ ಬಂದು ಇವತ್ತಿನ ತನಕ 1 ರೂಪಾಯಿ ಅನುದಾನ ನಮಗೆ ಕೊಟ್ಟಿಲ್ಲ. ಆದ್ದರಿಂದ ನಾವು ಸರ್ಕಾರದ ವಿರುದ್ಧ ಅಶೋಕ್ ಕುಮಾರ್ ರೈ ಅವರ ಪ್ರಯತ್ನ ಇದೆ, ಆದರೆ ಸರ್ಕಾರ ಅವರ ಬೇಡಿಕೆಗೆ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಕಾಣ್ತದೆ. ಅದಕ್ಕೆ ನಾವು 30ನೇ ತಾರೀಕಿನಂದು ನಾವು ಕಾಲ್ನಡಿಗೆ ಜಾಥಾದ ಮೂಲಕ ಶಾಸಕರಿಗೆ ಒಂದು ಮನವಿಯನ್ನು ಕೊಡಲಿದ್ದೇವೆ. ಆ ಮನವಿಯನ್ನು ಕೊಟ್ಟ ನಂತರ 1 ತಿಂಗಳ ಅವಧಿಯನ್ನು ನಾವು ಕೊಟ್ಟು ಅದರಲ್ಲಿ ಕೂಡ ನಮಗೆ ಅನುದಾನ ಮಂಜೂರು ಮಾಡದಿದ್ದಲ್ಲಿ, ಅಶೋಕ್ ಕುಮಾರ್ ರೈ ಅವರು ಇದನ್ನು ವಿಶೇಷವಾಗಿ ಪರಿಗಣಿಸದಿದ್ದಲ್ಲಿ ಅವರ ವಿರುದ್ಧ, ಸರ್ಕಾರದ ವಿರುದ್ಧ ಜನವರಿ ತಿಂಗಳ 30ನೇ ತಾರೀಕಿನಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ವತಿಯಿಂದ ಉಪವಾಸ ಸತ್ಯಾಗ್ರಹವನ್ನು ಕೂಡ ಶಾಸಕರ ಕಚೇರಿ ಎದುರು ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ ಅನ್ನುವ ಒಂದು ಮಾತನ್ನು ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. 1 ತಿಂಗಳ ಗಡುವು, 1 ತಿಂಗಳ ಗಡುವು, 1 ತಿಂಗಳ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಶಾಸಕರ ಕಚೇರಿ ಅಮರನಾಥ 1 ತಿಂಗಳ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಮತ್ತೆ ನೋಡ್ಬೇಕು ಏನಾಗಿದೆ. ಈಗ ಎಷ್ಟು ಅನುದಾನದ ಬಿಡುಗಡೆ ಅಂತ ನಮಗೆ 2 ಕೋಟಿ ನಾವು ಅನುದಾನ ಕೇಳಿದ್ದೇವೆ. 1 ಕೋಟಿ ಅನುದಾನ ಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅವತ್ತು. ನೋಡಿ, ಅಶೋಕ್ ಕುಮಾರ್ ರೈ ಅವರು ಕೂಡ ನಮ್ಮೊಟ್ಟಿಗೆ ಬಂದು ಸಚಿವರ ಹತ್ರ ಭೇಟಿಯಾಗಿದ್ದಾರೆ. ಅವರು ಈಗಲೂ ಕೂಡ ನೆನಪು ಮಾಡ್ತಾ ಇದ್ದಾರೆ. ಯಾರು ಅಶೋಕ್ ಕುಮಾರ್ ರೈ ಅವರು ಈಗಲೂ ಕೂಡ ನೆನಪು ಮಾಡ್ತಾ ಇದ್ದಾರೆ. ಸಚಿವರು ಸರ್ಕಾರದಲ್ಲಿ ಹಣ ಇಲ್ವಾ ಅಥವಾ ಇವರು ಕೊಡ್ತಾ ಇಲ್ವಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನನ್ನ ಲೆಕ್ಕದಲ್ಲಿ ಸರ್ಕಾರದಲ್ಲಿ 1 ರೂಪಾಯಿ ಹಣ ಇಲ್ಲ ಅಂತ ಕಾಣ್ತವೆ. ಮತ್ತೆ ಭರವಸೆ ಕೊಟ್ಟದ್ದು ಯಾಕೆ? ನಾನು ಇವತ್ತು ಪತ್ರಿಕೆ ಮುಖಾಂತರ ನಿಮ್ಮಲ್ಲಿ ಹೇಳಿದಂತಂದ್ರೆ ನಾಳಿನ 4 ದಿನ 31 ತಾರೀಕು ನಡೆಯುವಂತಹ ಒಂದು ನಮ್ಮ ಜಾಥಾಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಪತ್ರಿಕೆ ಮುಖಾಂತರ ನಾನು ತಿಳಿಸಿದ್ದೇನೆ. SC ಸಭೆಗಳಲ್ಲಿ ಕೂಡ ನಾವು ಅದನ್ನು ಅದರ ಬಗ್ಗೆ ವಿಚಾರವನ್ನು ಮುಂದಿಟ್ಟಿದ್ದೇವೆ. ಈಗ ಪುತ್ತೂರಲ್ಲಿ, ಈಗ ದಕ್ಷಿಣ ಕನ್ನಡದಲ್ಲಿ ಎಲ್ಲ ನಮ್ಮ ದಕ್ಷಿಣ ಕನ್ನಡದ ತಾಲೂಕುಗಳಿಗೆ, ಪ್ರತಿ ತಾಲೂಕುಗಳಿಗೆ ಮಿನಿಮಮ್ 6 ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಈಗ ನಮಗೆ ಪುತ್ತೂರಿಗೆ ನಮ್ಮ ಇವರು ಅಶೋಕ್ ರೈ ಅವರು ಅವರ ಹತ್ರ ಕೇಳಿದಾಗ 1 ಕೋಟಿ ಮಾಡಿ ಕೊಡಿಸ್ಬೋದು ಅಂತ ಹೇಳಿ. 1 ಕೋಟಿ ನಮಗೆ ಬೇಡ, ಎಷ್ಟು ತಾಲೂಕುಗಳಲ್ಲಿ ಇಷ್ಟೆಲ್ಲ ಅನುದಾನ ಕೊಟ್ಟಿದ್ದೀರಿ. ಪುತ್ತೂರು ದಕ್ಷಿಣ ಕನ್ನಡದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು 2ನೇ ಭಾಗವಾಗಿ ಹೊರಹೊಮ್ಮುತ್ತಾ ಇದೆ.
ಎರಡನೇ ಇನ್ನು ಜಿಲ್ಲೆ ಆಗಲಿಕ್ಕೆ ಕೂಡ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಹಾಗಾಗಿ ಪುತ್ತೂರಿಗೆ ನಾವು 10 ಕೋಟಿಗಿಂತ ಕಡಿಮೆ, 1 ರೂಪಾಯಿ ಕಡಿಮೆ ಹಣವನ್ನು ಕೊಡಬಾರ್ದು, ಅನುದಾನವನ್ನು ಕೊಡಬಾರ್ದು ಅಂತೇಳಿ ನಾನು ಶಾಸಕರಲ್ಲಿ ಕೂಡ ಕೇಳಿದ, ನಮ್ಮ ಹಿಂದಿನ ನಮ್ಮ ಬಿಜೆಪಿ ಸರ್ಕಾರದ ಶಾಸಕರಲ್ಲಿ ಕೂಡ ಮನವಿ ಮಾಡಿದೆ. ಅದಲ್ಲದೆ ನಮ್ಮ ಹಿಂದಿನ ಸಚಿವರಾದಂಥ ದಕ್ಷಿಣ ಉಸ್ತುವಾರಿ ಸಚಿವರಾದಂಥ ನಮ್ಮ ಸುನೀಲ್ ಕುಮಾರ್ ಅವರಲ್ಲಿ ಕೂಡ ಇದರ ಬಗ್ಗೆ ಮನವಿ ಮಾಡಿದ್ದಾನೆ. ಖುದ್ದು ಬಿಜೆಪಿಯ ಮುಖ್ಯಮಂತ್ರಿಯಾದಂಥ ಬೊಮ್ಮಾಯಿ ಅವರು ಅವರ ನಿವಾಸಕ್ಕೆ ಹೋಗಿ ಕೂಡ ಕೊಟ್ಟಿದ್ದಾರೆ ಇದರ ಬಗ್ಗೆ. ಇಷ್ಟೆಲ್ಲ ಆದರೂ ಕೂಡ ಯಾಕೆ ಪುತ್ತೂರು ಅಂಬೇಡ್ಕರ್ ಭವನಕ್ಕೆ ಯಾಕೆ ಇವರು ಇಷ್ಟೆಲ್ಲ ರಾದ್ದಾಂತ ಮಾಡ್ತಿದ್ದಾರೆ? ಸರ್ಕಾರ ಯಾವುದೇ ಬರಲಿ ಅದರ ಬಗ್ಗೆ ಬಹಳಷ್ಟು ಗಂಭೀರತೆಯನ್ನು ತೆಗೆದುಕೊಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ದಲಿತ ಸಮುದಾಯದ ಎಷ್ಟು ನಮ್ಮ ಇಲ್ಲಿ ಈಗಾಗಲೇ ನಾವೀಗ 7 ನಮ್ಮ ಸಮುದಾಯ, ದಲಿತ ಸಮುದಾಯದ 7 ಸಮುದಾಯಗಳನ್ನು ಎಲ್ಲ ಒಟ್ಟು ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.